ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ಗೋಪಾಲಕೃಷ್ಣ ಅಲಂಕಾರ ನೋಡ್ಕೋತಾ ಬನ್ನಿ. ಇವತ್ತು ದ್ವಾದಶಿ, ಏನೆಲ್ಲ ಮಾಡಿದೆ ದ್ವಾದಶಿಗೆ ಅಂತ ನೋಡ್ಕೋತಾ ಬರೋಣ. ನಾನು ತೀರಾ ಡೀಟೇಲಾಗಿ ತೋರಿಸಿಲ್ಲ, ಯಾಕಂದರೆ ತುಂಬ ಸಲ ತೋರಿಸಿದ್ದೀನಿ, ಅದನ್ನೇ ಏನು ತೋರಿಸೋದು ಅಂತ ಮೇನಾಗೆಲ್ಲ ತೋರಿಸ್ಕೋತಾ ಹೋಗ್ತೀನಿ ನಾನು. ಆನಂತರ ನಿನ್ನೆ ಮೊನ್ನೆ ಅಲಂಕಾರ ಎಲ್ಲ ನೋಡ್ಕೋತಾ ಬನ್ನಿ. 3-4 ದಿವಸ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ನನ್ನ ಚಾನಲ್ಗೆ ಹೋದರೆ ಶಾರ್ಟ್ಸಲ್ಲೂ ನಿಮಗೆ ಈ ಅಲಂಕಾರಗಳು ಸಿಗ್ತವೆ. ಇವತ್ತು ನೋಡಿ ದ್ವಾದಶಿಗೆ ನೋಡಿ ಗಂಜಿ, ಪಡ್ಡು, ಕೋಸಂಬರಿ, ಚಟ್ನಿ ಎಲ್ಲ ಮಾಡಿದ್ದೆ. 5-in-1 ದೋಸೆ ಬ್ಯಾಟ್ರಿ ಯಾವ ಥರ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನು ಗೊತ್ತಾ, 8 ಅಳತೆ ಅಕ್ಕಿ, ನನ್ನ ವಾಟಿಯ ಪ್ರಕಾರ 8 ಅಳತೆ ಅಕ್ಕಿ, 1.5 ಕಪ್ ಉದ್ದು, 1 ಕಾಲು ಸಾಕಾಗುತ್ತೆ, 1/4 ಕಪ್ ಅಥವಾ 3 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಆನಂತರ 1/4 ಕಪ್ಪಷ್ಟು ಸಾಬುದಾನ, ಆನಂತರ 1/4 ಕಪ್ಪಷ್ಟು ಅವಲಕ್ಕಿ. ಇಷ್ಟು ಹಾಕ್ಕೊಂಡು ನೆನೆಸಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನ 3 ಸಲ ತೊಳ್ಕೊಳ್ಳಿ, ಯಾಕಂದರೆ ದೋಸೆ ಅಕ್ಕಿನಲ್ಲಿ ತುಂಬ ಕೆಮಿಕಲ್ ಎಲ್ಲ ಹಾಕಿರ್ತಾರೆ, ಪ್ರಿಸರ್ವೇಟಿವು, ಅದೆಲ್ಲ ಹೋಗಬೇಕಂದ್ರೆ 3 ಸಲ ಆರಾಮ್ಸೆ ತೊಳ್ಕೊಬೇಕು ನೀವು. ನೋಡಿ ಈಗ ಏನು ಗೊತ್ತಾ, ಈ ಉದ್ದಿನಬೇಳೆ, ಮೆಂತ್ಯ, ಆನಂತರ ಈ ಅವಲಕ್ಕಿ ಇದನ್ನೆಲ್ಲ ಒಂದು ಇದಕ್ಕೆ ಹಾಕಿ, ಒಂದೇ ಪಾತ್ರೆಗೆ ಹಾಕಿ, ಅಕ್ಕಿನ ಒಂದು ಪಾತ್ರೆಗೆ ಹಾಕಿ. ನೋಡಿ ಇದೆಲ್ಲ ಕರೆಕ್ಟಾಗಿ ತೋರಿಸಿದ್ದೀನಿ. 5-in-1 ದೋಸೆ ಬ್ಯಾಟ್ರ್ ಅಂದರೆ ಇದರಲ್ಲಿ ದೋಸೆ, ಪಡ್ಡು ಅಂದರೆ ಗುಳಿಯಪ್ಪ ನಾನಿವತ್ತು ಮಾಡಿದ್ನಲ್ಲ, ಬಾಣಲೆ ಹಾಕುವ ಬಾಣಲೆ ಅಡ್ಡೆ, ಆನಂತರ ತಟ್ಟೆ ಇಡ್ಲಿ ಇಷ್ಟು ಅನ್ನ ಮಾಡಲಿಕ್ಕೆ ಬರುತ್ತೆ ಇದರಲ್ಲಿ. ಒಂದು ಸಲ ಈ ಥರ ರುಬ್ಕೊಂಡು ಇಟ್ಕೊಂಡ್ರೆ ಸಾಕು, ನಮ್ಗೆ ಏನು ಬೇಕಾದರೂ ಮಾಡ್ಕೋಬೋದು. ನಿಮಗೆ ಊತಪ್ಪ ಅದು ಬೇಕಾದರೂ ಮಾಡ್ಬೋದು, ತರಕಾರಿ ಹಾಕಿ ವೆಜಿಟೇಬಲ್ ಪಡ್ಡು ಅದು ಕೂಡ ಮಾಡ್ಕೋಬೋದು. ನೋಡಿ ಇದನ್ನ ಎರಡನ್ನೂ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ, ನೋಡ್ಬೋದು ಇಲ್ಲಿ. ಅದು ವೈಟ್ ಹೋಗೋ ತನಕ ನಾವು ತೊಳ್ಕೋಬೇಕು. ಇನ್ನೊಂದು 3-4 ಗಂಟೆ ನೆನೆಸಿಟ್ಬಿಡಿ. ಆನಂತರ ಉದ್ದಿನ ಬೇಳೆನ ನಾವು ರುಬ್ಲಿಕ್ಕೆ ಹಾಕಬೇಕಿದ್ರೆ 1-2 ಐಸ್ ಕ್ಯೂಬ್ ಹಾಕ್ಕೊಳ್ಳಿ, ಆವಾಗ ಹೀಟ್ ಆಗೋದಿಲ್ಲ, ನಿಮಗೆ ತುಂಬ ಚೆಂದ ಹುದುಗು ಬೇರೆ ಬರುತ್ತೆ. ಆನಂತರ ನೋಡಿ ಮಾರನೇ ದಿವಸ ಬೆಳಗ್ಗೆ ತೊಗರಿ ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಈ ಕಡೆಯಿಂದ ಪಾಯಸ ಮಾಡೋಣ ಅಂತ ಹೆಸರು ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ, ಹೆಸರು ಬೇಳೆ ಸೌತೆಕಾಯಿ ಪಾಯಸ ಮಾಡೋಣ ಅಂತ. ಈ ಕಡೆಯಿಂದ ನೈವೇದ್ಯಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು. ಆನಂತರ ನೋಡಿ ದೋಸೆ ಹಿಟ್ಟು ಎಷ್ಟು ನಾನಿವತ್ತು ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರ ಕೆಳಗೆ ಬಿಸಿನೀರಿನ ಪಾತ್ರೆ ಇಟ್ಟು ಅದರ ಮೇಲೇ ಈ ಪಾತ್ರೆ ಇಟ್ಟರೆ ನೋಡಿ ನೀಟಾಗಿ ಅದು ಹುಳಿ ಬರುತ್ತೆ. ಆನಂತರ ಹೆಸರು ಕಾಳು ನೆನೆಸಿಟ್ಟಿದ್ದೀನಿ ಕೋಸಂಬರಿಗೋಸ್ಕರ. ನೋಡಿ ಸೌತೆಕಾಯಿ ಹಾಕಿ ಪಾಯಸ ಮಾಡೋಣ ಅಂತ ನೋಡ್ಬೋದು. ಸೌತೆಕಾಯಿನ ಸಿಪ್ಪೆ ತೆಗೆದು ತುರಿದಿಟ್ಕೊಳ್ಳಿ. ಸಿಪ್ಪೆ ತೆಗೆದು 1/4 ನಾನು ಪಾಯಸಕ್ಕೆ ಹಾಕ್ಕೊಂಡೆ, ಕಾಲು ವಾಶಿನ ನಾನು ಕೋಸಂಬರಿ ಮಾಡಿಕೊಂಡೆ. ಹೆಸರು ಕಾಳು ಜೊತೆ ಇದನ್ನ ಹಾಕಿ ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಇದನ್ನ ಕೊಚ್ಚಿಟ್ಕೋಬೇಕು ಅಷ್ಟೇ. ಹೆಸರು ಬೇಳೆ ಮತ್ತು ಇದರ ಕೋಸಂಬರಿ, ಸೌತೆಕಾಯಿದು ಕೋಸಂಬರಿ, ಹೆಸರು ಬೇಳೆ ಮತ್ತು ಸೌತೆಕಾಯಿದು ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಏಲಕ್ಕಿ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಆ ಸೌತೆಕಾಯಿ ಘಮನೇ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ನೀವು ನೋಡ್ಕೊಳ್ಳಿ. ನಾನಿವತ್ತು ಆನಂತರ ಒಂದು ಸಾರು ಮಾಡಿದೆ ಅಷ್ಟೇ, ಮತ್ತು ಸಾರು ಚಟ್ನಿ ನಾನು ಪದೇ ತೋರಿಸ್ತಾ ಇದ್ದೀನಿ, ಇವತ್ತು ತೋರಿಸಿಲ್ಲ ನಾನು. ನೋಡಿ ಆ ಹೆಸರು ಬೇಳೆ ಬೇಯಕ್ಕಿಟ್ಟಾಗ ಈ ಥರ ಕೆನೆ ಥರ ಬರುತ್ತಲ್ಲ, ಅದು ಕೆಮಿಕಲು, ಅದನ್ನ ಹೊರಗೆ ಹಾಕಿಬಿಡಬೇಕು. ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ತುಪ್ಪ ಹಾಕಿ ಬೇಯಕ್ಕಿಡಬೇಕು, ಅದು ಗೊತ್ತಿದೆ ಅಂತ ಅಂದ್ಕೋತೀನಿ ನಾನು. ಬೇಗ ಬೇಯುತ್ತೆ ಆವಾಗ. ಆನಂತರ ಕೆನೆ ಎತ್ತಿರ್ತಿರ್ತಿಲ್ಲ, ಅದನ್ನ ತೊಳೆಯೋಕ್ಕೆ ಬಂದೆ. ಬಿಸಿನೀರು ಹಾಕ್ಕೊಂಡು ಅದನ್ನ ಕಡ್ಗೋಲನ್ನು ತೊಳ್ಕೊಳ್ಬೇಕು ಬಿಸಿನೀರೆಲ್ಲ. ಆನಂತರ ನಾವು ತೊಳಿಬೇಕಾಗತ್ತೆ ಕೆನೆನ. ಕೆಲವರು ಬಾಟ್ಲಲ್ಲಿ ಹಾಕಿ ಮಾಡೋರು ಇರ್ತಾರೆ, ಇದು ಸುಲಭದ ಉಪಾಯ. ನೋಡಿ ನಿಮಗೆ ಬಟ್ ಮಿಕ್ಸಿಗೆ ಹಾಕಲಿಕ್ಕೆ ಹೋಗಬೇಡಿ, ತುಂಬ ಹುಳಿ ಬರುತ್ತೆ ಮಜ್ಜಿಗೆ. ಆನಂತರ ನೋಡಿ ಇಲ್ಲಿ ಹೆಸರು ಬೇಳೆ 3/4 ವಾಶಿ ಬೆಂದಾಗ ಅದಕ್ಕೆ ಸೌತೆಕಾಯಿ ಹೆಚ್ಚಿಟ್ಟು ಅದನ್ನು ಹಾಕ್ಕೊಳ್ಳಿ. ಅದು ಬೇಯಬೇಕು.
ಬೇಯಬೇಕಿದ್ರೇ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ಕುದಿ ಬಂದು ಜ್ಯೂಸಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ತುಪ್ಪದಲ್ಲಿ ಹುರಿದು ಹಾಕುವಂಥ ಅವಶ್ಯಕತೆ ಇಲ್ಲ. ಆನಂತರ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ, ಅದು ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ನೀರಾಗಿತ್ತು, ಅದಕ್ಕೆ ನಾನು ಏನು ಮಾಡಿದೆ, ಸ್ವಲ್ಪ ಜೋಳ ಹಿಟ್ಟು ಅಥವಾ ಕಾರ್ನ್ ಫ್ಲೋರನ್ನು ಕರಗಿಸಿ ಹಾಕಿದ್ದೆ. ಅಷ್ಟೊತ್ತಿಗೆ ನೋಡಿ ಪಡ್ಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ಬೋದು ನನ್ನ ಹೊಸ ಕಲ್ಲು. ಇದನ್ನ ಪಳಗಿಸೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ. ತುಂಬ ಸುಲಭವಾಗಿ ಕಬ್ಬಿಣದ ಪಾತ್ರೆಗಳನ್ನು ನಾವು ಪಳಗಿಸ್ಬೋದು. ತುಂಬ ನೋಡಿ ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ನೀವು ನೋಡ್ಬೋದು ನಾನು ಬರೀ ಸ್ಪ್ರೇ ಮಾಡಿರೋದು. ನನ್ನ ಹತ್ರ ಸ್ಪ್ರೇ ಬಾಟ್ಲ್ ಇದೆಯಲ್ಲ, ಅದರಲ್ಲಿ ಸ್ಪ್ರೇ ಮಾಡಿರುವಂಥದ್ದು ಎಣ್ಣೆ ನೋಡಿ. ಮೇಲೆ ಸ್ವಲ್ಪ ಸ್ಪ್ರೇ ಮಾಡಿ ಸಾಕು, ಕೆಳಗೆ ಸ್ವಲ್ಪ ಸ್ಪ್ರೇ ಮಾಡಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನ್ ಸ್ಟಿಕ್ ಥರ ಅದು ವರ್ಕ್ ಆಗುತ್ತೆ. ಪಳಗಿಸಿರುವಂಥದ್ದು ತಗೊಂಡ್ರೆ ನಮಗೆ 1,400 ರೂಪಾಯಿ ತನಕ ಇರುತ್ತೆ. ಇದಕ್ಕೆ ನಾನು ಬರೀ 500 ರೂಪಾಯಿ ಕೊಟ್ಟಿರುವಂಥದ್ದು ನೋಡಿ. ಅಷ್ಟೊತ್ತಿಗೆ ನಾನು ತೆಂಗಿನಕಾಯಿ ಹಾಲು ತಗೊಳಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಗಂಜಿಗೆ ಬೇಕು, ಆನಂತರ ಪಾಯಸಕ್ಕೆ ಬೇಕು. 2 ಸಲ ತೆಕ್ಕೊಂಡೆ ನಾನು ಅಷ್ಟೇ. ಆನಂತರ ಆ ಚರಟ ಇರುತ್ತಲ್ವ ತೆಂಗಿನಕಾಯಿದ್ದು ನಾವು ಸೋಸ್ಕೊಂಡಿರ್ತೀವಲ್ಲ, ಅದನ್ನ ಚಟ್ನಿಗೆ ಹಾಕ್ಕೊಂಡೆ. ಆ್ಯಕ್ಚುಲಿ ಚಟ್ನಿಗೆ ಹಾಕ್ಕೊಂಡ್ರು ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಸ್ವಲ್ಪ ಏನು ಗೊತ್ತಾ, ಫೈಬರ್ ತಾನೆ, ಅದು ನನಗೆ ಎಸೆಯೋಕ್ಕೆ ಮನಸ್ಸಿಲ್ಲ. ನನಗೆ ಯಾರೋ ಹೇಳಿದರು ಹಾಗೆ, ಸುಮ್ಮನೆ ಎಸೆಬೇಡಿ. ಯಾಕಂದರೆ ಈ ತೆಂಗಿನಕಾಯಿ ಬರೀ ತಿನ್ನೋರಿಗೆ ಸ್ವಲ್ಪ ಪಿತ್ತಾಗುತ್ತೆ. ಇಲ್ಲಿ ನಮ್ಮ ಊರಲ್ಲಿ ಸೆಕೆ ಜಾಸ್ತಿ ಇರೋದ್ರಿಂದ ನೋಡಿ 2 ಸಲ ತೆಗೆದು ಹಾಕಿದೆ, ನೀವು ನೋಡ್ಬೋದು. ನಾನು ಡೀಟೇಲಾಗಿ ತೋರಿಸಿಲ್ಲ, ಮೇಲ್ಮೇಲೆ ತೋರಿಸಿದ್ದೀನಿ. ಇಷ್ಟು ವೀಡಿಯೋ ಮಾಡಲಿಕ್ಕೆ ಏನು ಗೊತ್ತಾ, ನಮಗೆ ಗಂಟೆಗಟ್ಟಲೆ ಬೇಕಾಗುತ್ತೆ. 3 ಗಂಟೆ ವೀಡಿಯೋನ ನಾವು 10-20 ನಿಮಿಷದಲ್ಲಿ ಹಾಕಬೇಕ್ರಿ. ನೀವು ವೀಡಿಯೋ ಸ್ಕಿಪ್ ಮಾಡಿ ನೋಡಬಾರ್ದು. ನಮಗೆಲ್ಲ ಸಪೋರ್ಟ್ ಮಾಡಬೇಕು ನೀವು. ನೋಡಿ ಇದು ಬೆಂದಿದೆ ಈಗ ಪಾಯಸದ್ದು. ಇದಕ್ಕೆ ಏನು ಗೊತ್ತಾ, ಬೆಲ್ಲ. ನಾನು ಚಿಕ್ಕ ಅಚ್ಚಿನ ಬೆಲ್ಲ ಸಿಕ್ಕಿತ್ತು ನನಗೆ ಡಿಮಾರ್ಟಲ್ಲಿ ಹೋದಾಗ. ಅದೊಂದು 10 ಬಿಲ್ಲೆಗಳನ್ನು ಹಾಕ್ಕೊಂಡಿದ್ದೀನಿ. ತುಂಬ ದೊಡ್ಡದಿರಲಿಲ್ಲ, ಮೀಡಿಯಮ್ ಆಗಿ ಸ್ವೀಟ್ ಬಂದಿತ್ತದು. ಆನಂತರ ತೆಂಗಿನಕಾಯಿ ಹಾಲು ನಾನು ಹೇಳಿದ್ನಲ್ಲ ನೀರಾಗಿತ್ತು ಅಂತಂದ್ಬಿಟ್ಟು, ಅದಕ್ಕೆ ಕಾರ್ನ್ ಫ್ಲೋರ್ ಸ್ವಲ್ಪ ನಾನು ಕರಗಿಸಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇದು ದಪ್ಪ ಬರಲಿ ಅಂತಂದ್ಬಿಟ್ಟು. ಬಟ್ ನಾನು ಲೋಟೆಯಲ್ಲಿ ಕುಡಿಯುವಂಗೆ ಆಗಿತ್ತು ನೋಡಿ. ಕಾರ್ನ್ ಫ್ಲೋರ್ ಇದು ಕಾಣ್ಬೋದು ನೀವಿಲ್ಲಿ. ಕರಗಿಸಿ ಹಾಕಿದ್ದು ಸ್ವಲ್ಪ ದಪ್ಪ ಬರುತ್ತೆ. ಪುನಃ ಬೇಳೆ ಹಾಕಿದರೆ ಏನು ಗೊತ್ತಾ, ಅಷ್ಟು ಖರ್ಚಾಗೋದಿಲ್ಲ ನಮ್ಮ ಮನೆಯಲ್ಲಿ. ಆಮೇಲೆ ಇದ್ದವರಿಗೆಲ್ಲ ದಾನ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಅದು ನನಗೆ ಉದಾಸೀನ, ಕೆಲಸ ಆಗೋದಿಲ್ಲ ಆ ಥರ ಆದಾಗ ಅಂತಂದ್ಬಿಟ್ಟು ಇದನ್ನ ಕುದಿಯೋಕ್ಕಿಡಿ. ಫಸ್ಟು ಬೆಲ್ಲ ಹಾಕಿ ಕುದಿಯೋಕ್ಕಿಡ್ಬೇಕೀಗ. ಒಂದು 10 ಬಿಲ್ಲೆ ಹಾಕಿದ್ದೆ, ಚಿಕ್ಕದು ಬಿಲ್ಲೆ ಅದು. ನೀವು ಏನೆಲ್ಲ ಮಾಡಿದ್ದೀರಾ ದ್ವಾದಶಿ ಪಾರಣೆಗೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನೋಡಿ ಬಿಲ್ಲೆ ಹಾಕ್ತಾಯಿದ್ದೀನಿ, ಕಾಣ್ಬೋದು. ತುಂಬ ಸ್ವೀಟ್ ಆಗಿರಲಿಲ್ಲ ಅದು. ಆನಂತರ ನೋಡಿ ಈ ಕಡೆ ಗಂಜಿ ಬಸಿಯಕ್ಕಿಟ್ಟ ನೀರನ್ನು ಹಾಕಿ ತೆಂಗಿನಕಾಯಿ ಹಾಲು ಹಾಕಿ ಸ್ವಲ್ಪ ಗಂಜಿ ಮಾಡಿದ್ದೀನಿ, ನೋಡ್ಬೋದು. ಅದನ್ನ ಒಂದು ಕುದಿ ಬರ್ಸಿದ್ರೆ ಆಗಿಬಿಟ್ಟು. ನಂತರ ಕಟ್ಟಿಗೆ ಸ್ಟೌವಲ್ಲೇ ಇದು ಮಾಡ್ತೀನಿ ನಾನು. ಮನೆಗೆ ಹಾಲು ಬರುತ್ತೆ, ಆನಂತರ ಮನೆಯದು ಪಾತ್ರೆ ಆಗಿಂದಾಗೆ ತೊಳ್ಕೊತೀನಿ ನಾನು. ಇದೆಲ್ಲ ಆದಾಗ ವೀಡಿಯೋಸ್ ಏನು ಗೊತ್ತಾ, ರೆಕಾರ್ಡಿಂಗ್ ಮಾಡಬೇಕಿದ್ರೆ ತುಂಬ ಹೊತ್ತಾಗಿದೆ. ನಮ್ಮದು ಟ್ರೈಪ್ಯಾಡ್ ಬೇರೆ ಹಾಳಾಗಿ ಹೋಗಿದೆ, ಹಾಗಾಗಿ ಹೇಗೆಗೋ ವೀಡಿಯೋ ಬರ್ತಾ ಉಂಟು ಅಂತ ಅನಿಸ್ತಾ ಉಂಟು. ನೋಡೋಣ, ಬರುತ್ತೆ ನೆಕ್ಸ್ಟ್ ವೀಕ್ ಟ್ರೈಪಾಡ್. ನನ್ನ ಕೈಯಲ್ಲೇ ಕಟ್ಟಾಗೋಯ್ತು. ಸ್ವಲ್ಪ ಎಳೆದ್ರೆ ಸಾಕು, ಅದು ಪುಡ್ಕಂತ ಹೋಗಿಬಿಡುತ್ತೆ. ತೀರಾ ಕಾಸ್ಟ್ಲಿ ತಗೊಳ್ಳಿಕ್ಕೆಲ್ಲ ಹೋಗೋದಿಲ್ಲ. ನೋಡಿ ಇದಕ್ಕೆ ಸ್ವಲ್ಪ ಅನ್ನ ಕಡಿಮೆ ಆಯಿತು, ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡೆ. ಅಷ್ಟೊತ್ತಿಗೆ ನೋಡಿ ಇದು ಕುದಿಯಿತು, ನೋಡ್ಬೋದು. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇಲ್ಲಿ ಏಲಕ್ಕಿ ಮಾತ್ರ ಬೇಡ. ಇದಕ್ಕೆ 1 ಟೀ ಸ್ಪೂನ್ ತುಪ್ಪ ಮತ್ತು ತೆಂಗಿನಕಾಯಿ ಹಾಲು ಹಾಕಿದರೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಪಾಯಸ ಆಗೇ ಬಿಡ್ತು. ಆನಂತರ ಕೋಸಂಬರಿ ನೋಡಿ, ಹೆಸರು ಕಾಳು, ಸೌತೆಕಾಯಿ, ನೆಕ್ಸ್ಟ್ ತೆಂಗಿನಕಾಯಿ ತುರಿ, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಒಗ್ಗರಣೆ ಹಾಕಿ. ಒಗ್ಗರಣೆ ನಾನು ಕೊನೆಗೆ ಹಾಕ್ಕೊಂಡೆ, ಚಟ್ನಿಗೆ ಮತ್ತು ಕೋಸಂಬರಿಗೆ. ಸಾರಿಗೆ ಇದು ಒಗ್ಗರಣೆ, ಅದಕ್ಕೆ ಜೀರಿಗೆ ಒಗ್ಗರಣೆ ಆದ ಕಾರಣ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಆನಂತರ ಸಾರು ಕುದಿಯೋಕ್ಕಿಟ್ಟೆ, ನೋಡ್ಬೋದು ನೀವಿಲ್ಲಿ. ಸ್ವಲ್ಪ ಹುಣಸೆ ಹಣ್ಣು ಸಾಕು, ಟೊಮೆಟೊನ ಹಾಕಿರೋದ್ರಿಂದ. ಟೊಮೆಟೊ ಮತ್ತು ಬೇಳೆ ಒಟ್ಟಿಗೆ ಬೇಯೋಕ್ಕಿಟ್ಟಿದೆ, ಅದಕ್ಕೆ ನೋಡಿ. ಆನಂತರ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಬೆಲ್ಲ, ಉಪ್ಪು,
ಇಷ್ಟು ಹಾಕಿ ಅದನ್ನ ಕುದಿಯೋಕ್ಕೆ ಇಡಬೇಕು. ಆನಂತರ ಕಾಯಿ ಮೆಣಸು ನೋಡಿ, ಅರಿಶಿನ ಇದೆಲ್ಲ ಹಾಕಬೇಕಾಗುತ್ತೆ. ನೀವು ನೋಡ್ಕೋತಾ ಹೋಗಿ. ಉಡುಪಿ ಸಾರಿನ ಕ್ರಮ. ಟೊಮೆಟೊ ಒಂದು ಲೆಸ್ ಮಾಡಬೇಕಷ್ಟೇ. ನೋಡಿ, ಇದನ್ನ ಕುದಿಯೋಕೆ ಇಟ್ಟು ಬೆಲ್ಲ ಆನಂತರ ಹಾಕ್ಕೊಂಡೆ. ಆಮೇಲೆ ನೋಡಿ, ಬೆಲ್ಲ ಹಾಕ್ಕೊಳ್ತಾ ಇದ್ರಿ. ಬೇಳೆ ಹಾಕಿದ್ದು ವಿಡಿಯೋ ಮಿಸ್ ಆಗಿದೆ. ಬೇಳೆ ಬೆಂದಿದ್ದನ್ನು ಅದನ್ನು ನೀಟಾಗಿ ನುರಿದು ಅದಕ್ಕೆ ಹಾಕಬೇಕು. ಈಗ ನೋಡಿ, ಅದಕ್ಕೆ ಸಾರಿನ ಪುಡಿ ಹಾಕಬೇಕು. ಒಂದು 2 ರಿಂದ 3 ಚಮಚ ಎಷ್ಟು ಬೇಕೋ ಅಷ್ಟು ನೀರು. ಮತ್ತು ಇದೆಲ್ಲ ಕುದಿಯೋಗಿಂತ ಮುಂಚೆ ಹಾಕಬೇಕು. ಕುದ್ದ ನಂತರ ನೀರು ಹಾಕಬಾರ್ದು, ಅದರ ಘಮ ಹೋಗಿಬಿಡತ್ತೆ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ದ್ವಾದಶಿಗೆ ನಾವು ಏನೆಲ್ಲ ಮಾಡ್ತೀವಿ ಅಂತ ನೋಡ್ಬೋದು ನೀವು. ಇನ್ನೊಂದ್ಸಲ ಕೃಷ್ಣ ಮಠಕ್ಕೆ ಹೋದರೆ ನಿಮಗೆ ದ್ವಾದಶಿಗೆ ಏನು ಅಡುಗೆ ಮಾಡಿದ್ರೆ ಅಂತ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿ. ಯಾರಿಗೆ ಬೇಕು ಉಡುಪಿ ಕೃಷ್ಣನ ಅಲಂಕಾರ ಅದನ್ನೆಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಅಷ್ಟೊತ್ತಿಗೆ ನಂದು ಪಡ್ಡು ಕೂಡ ಮುಗಿದೋಯ್ತು. ಏನು ಗೊತ್ತಾ, ಮೊನ್ನೆ ನಾನು ಇದು ಮಾಡಿದ್ದೆ, ಬಾಳೆಹಣ್ಣಿದ್ದು ಪಡ್ಡು. ಅದರದ್ದು ಸ್ವಲ್ಪ ಹಿಟ್ಟಿತ್ತು, ಅದನ್ನು ನಾನು ಇದ್ರ ಜೊತೆಗೆ ಮಾಡಿದ್ದೆ. ನಾವು ಅದನ್ನ ಮುಸ್ರೆ ಮುಟ್ಸದೆ ಫ್ರಿಜ್ಜಲ್ಲಿಟ್ಟು ನಾವು ಇನ್ನು ಬೇಕಾದಾಗ ಮಾಡ್ಕೋತೀವಿ. ಮುಸ್ರೆ ಮುಟ್ಸಿದ್ರೆ ನಾವು ಫ್ರಿಜ್ಜಲ್ಲಿ ಇಡೋದಿಲ್ಲ. ಅದು ನಾನು ಎಲೆಯಲ್ಲಿ ಸರ್ವ್ ಮಾಡೋದನ್ನು ನೋಡ್ಬೋದು. ನಾನು ಇಲ್ಲಿ ಮಾಡಿ ತೋರಿಸಿಲ್ಲ ನಿಮಗೆ ಅದು. ಆನಂತರ ನೋಡಿ, ಸಾರಿಗೆ ಒಂದು ಜೀರಿಗೆ ಮತ್ತು ಇಂಗಿನ ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಸಾರು ಕುದ್ದಾಗಿದೆ, ಇಲ್ಲಿ ನೋಡ್ಬೋದು ನೀವಿಲ್ಲಿ ನೋಡಿ. ಗಂಜಿ ತುಪ್ಪ, ಅನ್ನ ತುಪ್ಪ, ಪಡ್ಡು 2 ನಮೂನೆದು, ಚಟ್ನಿ, ಕೋಸಂಬರಿ, ಬೆಣ್ಣೆ. ಆನಂತರ ನೋಡಿ, ಈ ಕಡೆಯಿಂದ ಪಾಯಸ ಇದೆ, ಸಾರಿದೆ, ನೋಡ್ಬೋದು ನೀವಿಲ್ಲಿ. ನೋಡಿ, ಪಡ್ಡು ಇದು ಬಾಳೆಹಣ್ಣಿನ ಪಡ್ಡು, ಇದು ಇವತ್ತಿನ ಪಡ್ಡು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.